1932ರಲ್ಲಿ ಹುಟ್ಟಿ 1997ರಲ್ಲಿ ಮರೆಯಾದ ಮರಾಠಿ ನಟ ಕೃಷ್ಣ ಕೊಂಡ್ಕೆ ಅಲಿಯಾಸ್ ದಾದಾ ಕೊಂಡ್ಕೆ ನಾಯಕ ನಟನಾಗಿ ಅತಿ ಯಶಸ್ಸು ಕಂಡ ಹಾಸ್ಯ ನಟ. ಸತತ 9 ಚಿತ್ರಗಳು 25 ವಾರ ಓಡಿದ್ದಕ್ಕಾಗಿ ಈ ಕೊಂಡ್ಕೆ ಹೆಸರು ಗಿನ್ನಿಸ್ ದಾಖಲೆ ಪುಸ್ತಕ ಸೇರಿದ. ಭಾರತದ ಎಲ್ಲ ಚಿತ್ರರಂಗದವರು ಈತನ ಡಬಲ್ ಮೀನಿಂಗ್ ಹಾಸ್ಯ ತುಣುಕುಗಳನ್ನ ಎಗರಿಸಿದ್ದಾರಂತೆ. ಈತನ ಡಬಲ್ ಮೀನಿಂಗ್ ಅನ್ನ ಸಹ್ಯ ಮಾಡಬಹುದು ಎಂದು ತೋರಿಸಿದ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಆರತಿ ನಟನೆಯ ಬಂಗಾರದ ಪಂಜರ. ಮಾತು ಹಾಡು ಸಿನಿಮಾ ಹೆಸರು ಮೂರರಲ್ಲೂ ಡಬಲ್ ಮೀನಿಂಗ್ ಶೂರ ಈ ಕೊಂಡ್ಕೆ. ಅಂಧೇರಿ, ರಾತ್ ಮೇ ದಿಯಾ ತೇರಿ ಹಾತ್ ಮೇ ಈತನ ಒಂದು ಚಿತ್ರದ ಹೆಸರು. ಸೆನ್ಸರ್ನವರು ತಕರಾರು ತೆಗೆದಾಗ ರಾತ್ರಿಯಲ್ಲಿ ಕೈಗೆ ದೀಪ ಕೊಟ್ಟರೆ ನಿಮಗೇನು ಎಂದು ಪ್ರಶ್ನಿಸಿದ್ದ. ಕೋಲ್ದೆ ಜುಬಾನ್, ಪಾಂಡು ಹವಲ್ದಾರ್, ಅಂಢಾಲಾ ಮಾರ್ಸು ಢೀಲಾ, ರಾಮ್ ರಾಮ್ ಗಂಗಾರಾಮ್, ಬೋಟ್ ಲಭೀನಾ, ತೀತೆ ಗುಣ್ಗುಲಿಯಾ ಮೊದಲಾದವು ಈತನ ಮತ್ತೆ ಮತ್ತೆ ಬಿಡುಗಡೆಯಾಗಿ ಹಣ ಮಾಡಿದ ಚಿತ್ರಗಳಾಗಿವೆ.